ಮಂಗಳೂರು ಬಾಂಬ್ ಪ್ರಕರಣ ಹಿಂದಿರುವ ಷಡ್ಯಂತರವನ್ನ ಬಯಲಿಗೆಳೆಯಬೇಕೆಂದು ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಅಶ್ರಫ್ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇಟ್ಟು ಜನರನ್ನ ಆತಂಕಕ್ಕೆ ಈಡು ಮಾಡಿದ್ದಾರೆ. ಪ್ರಕರಣ ಬಯಲಿಗೆ ಬಂದಾಗ ರಾಜ್ಯ ಗೃಹ ಸಚಿವರು ಮತ್ತು ಬಿಜೆಪಿ ನಾಯಕರು ಬೇಜವಾಬ್ದಾರಿ ಹೇಳಿಕೆಯನ್ನ ನೀಡಿದ್ದಾರೆ. ಇದೀಗ ಬಾಂಬ್ ಇಟ್ಟವ ಆದಿತ್ಯ ರಾವ್ ಎಂದು ಗೊತ್ತಾದಾಗ ಮಾನಸಿಕ ಅಸ್ವಸ್ಥ ಎಂದು ಹೇಳ್ತಾ ಇದ್ದಾರೆ. ಇದರಿಂದ ಬಿಜೆಪಿಗರ ನಡೆಯ ಬಗ್ಗೆ ಅನುಮಾನ ಮೂಡುತ್ತಿದೆ. ಮಾಧ್ಯಮಗಳು ಪ್ರಕರಣವನ್ನ ಏಕ ವ್ಯಕ್ತಿಯ ಕೃತ್ಯ ಎಂದು ಹೇಳ್ತಾ ಇದೆ. ಇದು ಈ ದುಷ್ಕೃತ್ಯವನ್ನ ಮರೆಮಾಚುವ ತಂತ್ರವಾಗಿದೆ. ಈ ಬಗ್ಗೆ ಸೂಕ್ತ ತನಿಖೆಯಾಗಬೇಕು. ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಎಂಬುದು ತನಿಖೆಯಿಂದ ಹೊರಬರಬೇಕು. ಬೇಜವಾಬ್ದಾರಿ ಹೇಳಿಕೆಯನ್ನ ನೀಡಿದ ಗೃಹ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಜೀವ ಬಾಂಬ್ ಪತ್ತೆಯಾದಂತಹ ಪ್ರಕರಣ, ಈ ಪ್ರಕರಣದ ತನಿಖೆ ದಿಕ್ಕು ತಪ್ಪಿಸುವಂತ ಕೆಲಸ ನಡೀತಾ ಇದೆ. ಅದೇ ರೀತಿ ಈ ರಾಜ್ಯದ ಗೃಹ ಮಂತ್ರಿಗಳು ಬೇಜವಾಬ್ದಾರಿತನದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದನ್ನ ಖಂಡಿಸಿ ಸರಿಯಾದ ತನಿಖೆ ನಡೆಸಬೇಕು ಮತ್ತು ಗೃಹ ಮಂತ್ರಿಗಳು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಇಟ್ಟುಕೊಂಡು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವಿಲ್ಲಿ ಕರೆದಿದ್ದೇವೆ. ನಿಲ್ದಾಣದ ಒಳಗೆ ಹೋಗಿ ಬಾಂಬ್ ಇಟ್ಟು ಅಲ್ಲಿಂದ ಹೊರಗೆ ಬಂದು ಅಲ್ಲಿಂದ ರಾತ್ರಿ ನಾವು ಲಾರಿಯಲ್ಲಿ ಹತ್ತಿಕೊಂಡು ಬೆಂಗಳೂರಿಗೆ ಹೋದ ಏನು ಗೊತ್ತಾಗಿಲ್ಲ, ಯಾರಿಗೂ ಹಿಡಿಲಿಕ್ಕೆ ಆಗಿಲ್ಲ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳುವಂತದ್ದು ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇರುವಂತಹ ವಿಮಾನ ನಿಲ್ದಾಣಗಳು, ಹೈ ಸೆಕ್ಯೂರಿಟಿ, ಹೈ ಅಲರ್ಟ್ ಇರುವಂತಹ ವಿಮಾನ ನಿಲ್ದಾಣಗಳಾಗಿರ್ತದೆ. ಒಂದು ಸೂಜಿ ಕೂಡ ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಗೊತ್ತಾಗಲ್ಲ. ಅಷ್ಟು ಸೆಕ್ಯೂರಿಟಿ, ಅಷ್ಟು ಸ್ಕ್ರೀನಿಂಗ್ ಇರುವಂತಹ ಒಂದು ಪ್ರದೇಶದಲ್ಲಿ ಯಾರಿಗೂ ಗೊತ್ತಾಗದೆ ಆಟೋ ರಿಕ್ಷಾದಲ್ಲಿ ಬರ್ತಾನಂತೆ, ಬಂದು ಬಾಂಬ್ ಇಡ್ತಾನಂತೆ, ಇಟ್ಟು ಹೋಗ್ತಾನಂತೆ. ಈ ರೀತಿಯ ಒಂದು ಕಟ್ಟು ಕತೆ, ಇದು ಸ್ಪಷ್ಟವಾಗಿ ಹೇಳೋದಿದ್ರೆ ಇದು ಕಟ್ಟು